ಸರಗೂರು ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಪ್ರಭು, ಅರವಳಿಕೆ ತಜ್ಞರಾದ ಡಾಕ್ಟರ್ ದೇವಿಕಾ, ಆಡಳಿತ ವಿಧಾಧಿಕಾರಿಗಳಾದ ಡಾಕ್ಟರ್ ಪಾರ್ಥಸಾರಥಿ, ಸಿಬ್ಬಂದಿ ವರ್ಗದವರಾದ ಸರಳ, ರವಿರಾಜ್, ನಾಗರಾಜು, ಜಗದೀಶ್, ಮಹಾದೇವ್, ಶಾಂತಿ, ಮಾನಸ, ಮಂಜುಳಾ, ಶ್ವೇತಾ, ವಿದ್ಯಾಶ್ರೀ, ಶ್ವೇತಾ, ಸಹನಾ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ತಾಯಂದಿರು, ಗರ್ಭಿಣಿಯರು ಇನ್ನಿತರರು ಹಾಜರಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ತಿಳುವಳಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅಂದ್ರೆ ಇವತ್ತು ಹುಟ್ಟಂತ ಮಗುಗೆ ಅರ್ಧ ಗಂಟೆ ಆದ ನಂತರ ಎಜಾಲನ್ನು ಉಣಿಸ್ಬೇಕು ಅಂತ ನಾವು ಹೇಳ್ತೀವಿ. ಎಷ್ಟೋ ಜನ ಬಿಗಿನಿಂಗಲ್ಲಿ ಎಜಾಲನ್ನು ಅವಾಯ್ಡ್ ಮಾಡ್ತಾರೆ. ಆ ಮೊದಲೇ ಬರುವಂಥ ಏನೋ ಒಂದು ಗಿಣ್ಣು ಹಾಲು ಅಂತ ಹೇಳ್ತೀವಿ, ಏನು ಕೊಲೆಸ್ಟ್ರಾಲ್ ಅಂತ ಕೇಳಿರ್ತಾರೆ, ಅದು ರೋಗ ನಿರೋಧಕ ಶಕ್ತಿ ಇರ್ತದೆ. ಅದು ಎಷ್ಟೋ ಜನ ತಾಯಂದಿರು ಈಗಲೂ ಅದನ್ನು ಬಿಟ್ಟು ಕೊಡಿಸ್ತೀವಿ. ಸೊ ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಬೇಕಾಗ್ತದೆ. ಮಗು ಸದೃಢವಾಗಿ ಬೆಳಿಬೇಕು, ಅದರ ಡೈಜೆಷನ್ ಆಗಬೇಕು. ಅಂದರೆ ಈಸಿಲಿ ಡೈಜೆಸ್ಟಬಲ್, ಈಸಿಲಿ ಅಸೆಸಬಲ್ ಅಂತ ನಾವೇನು ಕರಿತೀವಿ, ಅದು ಮಗುಗೆ ಇನ್ಯಾವ ನೀರು ಕುಡಿಯೋಕ್ಕಾಗಲ್ಲ, ಫುಡ್ ತಿನ್ನೋಕ್ಕಾಗಲ್ಲ. ದೈವದ ಬಂದಿರೋಂಥದ್ದು ಎದೆಯಾದ ಒಂದೇ 6 ತಿಂಗಳವರೆಗೂ ಕುಡಿಸ್ಬೇಕು. ಯಾಕಂದರೆ ಅದರಲ್ಲೇ ನೀರು ಹೇಳಿದ್ವಿ ಇವೆಲ್ಲವೇ. ಇವೆಲ್ಲ ಪ್ರಕರಣಗಳು ಈ ಫೀಡ್ ಮಾಡೋದ್ರಿಂದ ನಿಮಗೆ ಅವಾಯ್ಡ್ ಆಗುತ್ತೆ. ಹಾಗಾಗಿ ಇದನ್ನು ಅಷ್ಟು ನೀವು ಈಸಿಯಾಗಿ ತಗೊಳಕ್ಕಾಗಲ್ಲ. ಬ್ರೆಸ್ಟ್ ಫೀಡ್ ವೀಕ್ ಅನ್ನೋದನ್ನ ನಾವು ಇವತ್ತು 1 ವಾರ ಮಾಡ್ತೀವಿ ಅಷ್ಟೇ. 1 ವಾರ ನಾವು ಎಲ್ಲ ಆರೋಗ್ಯ ಸೆಂಟರ್ಗಳಲ್ಲೂ ಅದೇ ಒಂದು ಪ್ರೆಗ್ನೆಂಟ್ ವುಮೆನ್ ಬರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ANC ಪೀರಿಯಡ್ ಇಂದಾನೆ ಬ್ರೆಸ್ಟ್ ಫೀಡಿಂಗ್ ಹೇಳ್ಬೇಕು. ಯಾಕೆ ಅಂತಂದ್ರೆ ಕೆಲವು ಪ್ರೆಗ್ನೆಂಟ್ ವುಮೆನ್ ಒಂದು 7.5 ತಿಂಗಳಿರುತ್ತೆ, 5 ತಿಂಗಳು, 6 ತಿಂಗಳು, ಅವ್ರಿಗೆ ಎದೆಲ್ಲಿ ಹಾಲು ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಹಾಲು ಬರೋ ಕೆಲವರು ಹೆಣ್ಮಕ್ಳು ಆದ್ರೆ ಅವ್ರು ಹೆದರ್ಕೊಂಡು ಬಂದ್ಬಿಡ್ತಾರೆ ಡಾಕ್ಟರ್ ಹತ್ರ. ಸರ್ ನನಗೆ ನಿಮಗೆ ಹಾಲು ಬರ್ತಾ ಇದೆ, ಏನು ಮಾಡೋದು? ಅದು ತುಂಬಾ ಒಳ್ಳೇದು. ಅದನ್ನ ಅಲ್ಲಿಂದಾನೇ ಕೌನ್ಸಿಲಿಂಗ್ ಶುರು ಮಾಡಬೇಕು. ಆಚರಣೆ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ವೈದ್ಯ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ತಾಯಿಗಳು ಎಲ್ಲರಿಗೂ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. Thank you.